ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ದಸರಾ ಹಬ್ಬದ ಸಂಭ್ರಮ ನಡೆಯುತ್ತಿದ್ದು ದೇವಿಯ ಮೂರ್ತಿಗಳು ಹೂವಿನ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದ್ರೆ ಇತ್ತ ದೇವಾಲಯಗಳು ರಾಜಬೀದಿಗಳು ಕಣ್ಣು ಕುಕ್ಕುವಂತೆ ದೀಪಾಲಂಕಾರಗಳಿಂದ ಸಂಭ್ರಮದ ಹಬ್ಬಕ್ಕೆ ಮತ್ತಷ್ಟು ಮೆರುಗು ತುಂಬಿದೆ. ಕೊರೋನಾದ ನಡುವೆಯೂ ಭಕ್ತಾದಿಗಳು ದೇವಿಯ ದರ್ಶನ ಪಡೆದಿದ್ದು ಸಾಲು ಸಾಲಾಗಿ ಬಂದು ನವದುರ್ಗೆಯ ಅಲಂಕಾರಗಳನ್ನು ಕಣ್ತುಂಬಿಕೊಂಡಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಜನದಟ್ಟಣೆಯನ್ನ ತಪ್ಪಿಸಲು ಸೂಕ್ತ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸಂಪೂರ್ಣ ಸಹಕಾರವೇ ಈ ಒಂದು ಕಾರ್ಯಕ್ರಮ.